150 ವೆರೈಟಿ ನಮ್ಮ ಹತ್ರ ಇದೆ. ಟೊಮೆಟೊಲಿ ಒಂದೇ ವೆರೈಟಿ ಅಂತ ತಿಳ್ಕೊಂಡಿದ್ದಾರೆ. ಈಗ ನೀವು ನೋಡೋಂಥದ್ದೆಲ್ಲ ನಮ್ಮ ಭಾರತದಲ್ಲೇ ಮುಂಚೆ ಮಾಡ್ತಾ ಇದ್ದಿದ್ದಂಥದ್ದೇ. ಈಗ ಇಂಥದ್ರನ್ನ ನಾವು ಶೇಖರಣೆ ಮಾಡಿ ಮತ್ತೆ ಇದನ್ನ ಬೀಜ ಮಾಡಿ ಎಲ್ಲ ಕಡೆನೂ ಹಬ್ಬಬೇಕು ಅಂತ ಹೇಳಿ ಮಾಡ್ತಾ ಇದ್ದೀವಿ. ತಮಿಳ್ನಾಡಿಂದ ಬಂದಿರುವಂಥದ್ದು ಟೊಮೆಟೊ ವೆರೈಟೀಸು. ಒಂದೊಂದು ಥರ ಇರುತ್ತೆ. ಇದು ದ್ರಾಕ್ಷಿ ಥರ ಬರುತ್ತೆ. ಇದು ಸಾರಿಗೆ ಹುಳಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ. ಇದು ಚೆರ್ರಿ ಟೊಮೆಟೊ ಅಂತ ಹೇಳಿ. ಚೆರ್ರಿನಲ್ಲಿ ನಮ್ಮ ಹತ್ರ ಇವಾಗ 15 ವೆರೈಟಿ ಇದೆ. ಇದು ಸ್ವೀಟ್ ಇರುತ್ತೆ. ಇದು ಬಂದು ಇವಾಗ ಹೊಸದಾಗಿ ನಾವು ಮಾಡಿರುವಂಥದ್ದು ಬೀಜ. ಇದು ಗಿಡದಲ್ಲಿಂದ ಹಂಗೆ ತಗೊಂಬಂದಿರೋದು ಕಟ್ ಮಾಡಿ. ಇದು ಕಾಯಿ ಇದೆ, ಹಣ್ಣಾಯ್ತು ಅಂದ್ರೆ ಇನ್ನೂ ದಪ್ಪ ಆಗುತ್ತೆ. ಮತ್ತೆ ಇದು ಚಾಕ್ಲೇಟ್ ಅಂತ ಹೇಳಿ, ಚಾಕ್ಲೇಟ್ ವೆರೈಟಿ. ಇದು ಇದೇ ಕಲರ್ ಅಲ್ಲಿ ಇರುತ್ತೆ. ಮತ್ತೆ ಇದು ನಾಟಿನಲ್ಲಿ ಹುಳಿ ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ಇನ್ನು ಹಣ್ಣಾಯ್ತು ಅಂದ್ರೆ ಕೆಂಪು ಕಲರ್ ಆಗುತ್ತೆ. ಇದು ಬ್ಲ್ಯಾಕ್ ಅಂಡ್ ಗ್ರೀನ್ ವೆರೈಟಿ, ಇಂಡಿಗೋ ಬ್ಲ್ಯಾಕ್ ಅಂತ ಹೇಳಿ.